ಮಂಗಳೂರು ನಗರದ ಹೊರವಲಯದ ಬೈಕಂಪಾಡಿಯ ಮೀನಕಳಿಯ ಬಳಿ 12 ವರ್ಷಗಳ ಹಿಂದೆ ಮೀನುಗಾರ ಮುಖಂಡ 55 ವರ್ಷದ ಗಂಗಾಧರ ಪಾಂಗಳ ಎಂಬುವರನ್ನ ವಾಹನ ಡಿಕ್ಕಿ ಹೊಡೆಸಿ ಕೊಲೆ ಮಾಡಿದ ಪ್ರಕರಣದ 4 ಮಂದಿ ಆರೋಪಿಗಳಿಗೆ ಮಂಗಳೂರಿನ 2ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ವಿಶೇಷ ನ್ಯಾಯಾಲಯವು ಜೀವಾವಧಿ ಶಿಕ್ಷೆ ವಿಧಿಸಿ ತೀರ್ಪು ನೀಡಿದ ಬಗ್ಗೆ ಗಂಗಾಧರ ಪಾಂಗಳ ಅವರ ಕುಟುಂಬದವರು ಮತ್ತು ಬೈಕಂಪಾಡಿಯ ಮೊಗವೀರ ಸಮಾಜದ ನಾಯಕರು ಸಂತಸ ವ್ಯಕ್ತಪಡಿಸಿದ್ದಾರೆ. ಕೊನೆಗೂ ದೈವ ನುಡಿ ಈಡೇರಿದೆ ಹಾಗೂ ತಮ್ಮೆಲ್ಲರ ನಿರೀಕ್ಷೆ ಸುಳ್ಳಾಗಿಲ್ಲ ಎಂಬ ತೃಪ್ತಿಯನ್ನ ಅವರು ವ್ಯಕ್ತಪಡಿಸಿದ್ದಾರೆ. 2014ರ ಮೇ 14ರಂದು ಗಂಗಾಧರ ಪಾಂಗಾಳ ಅವರು ಎರ್ಮಾಳಿನ ಮೂಳೂರು ಎಂಬಲ್ಲಿ ತಂಬಿಲಕ್ಕೆ ಹೋಗಿ ರಾತ್ರಿ ವೇಳೆ ವಾಪಸ್ ಬರ್ತಾ ಇದ್ದಾಗ ಕಾರಿನಲ್ಲಿ ಹಿಂಬಾಲಿಸಿಕೊಂಡು ಬಂದಿದ್ದ ಆರೋಪಿಗಳು ಬೈಕಂಪಾಡಿ ಮೀನಕಳಿಯ ರಸ್ತೆಯಲ್ಲಿ ಗಂಗಾಧರ್ ಅವರ ಸ್ಕೂಟರಿನ ಹಿಂಬದಿಗೆ ತಮ್ಮ ಬೊಲೆರೋ ವಾಹನವನ್ನ ಡಿಕ್ಕಿ ಹೊಡೆಸಿ ಕೊಲೆಗೈದು ಪರಾರಿಯಾಗಿದ್ರು. ಇದೀಗ ನ್ಯಾಯಾಲಯದಲ್ಲಿ ಆರೋಪ ಸಾಬೀತಾಗಿ ಅಪರಾಧಿಗಳಾದ 58 ವರ್ಷದ ಸತೀಶ್ ಬೈಕಂಪಾಡಿ, 60 ವರ್ಷದ ಹರೀಶ್ ಬೈಕಂಪಾಡಿ, 61 ವರ್ಷದ ಭಾಸ್ಕರ್ ಬೈಕಂಪಾಡಿ ಮತ್ತು 47 ವರ್ಷದ ಪುಷ್ಪರಾಜ್ ಅವರಿಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಗಿದೆ. ಗಂಗಾಧರ ಪಾಂಗಾಳ ಅವರ ಕೊಲೆ ಕೃತ್ಯ ನಡೆಯುವುದಕ್ಕೂ ಮೊದಲು ಅವರ ನಿಕಟವರ್ತಿ ಪ್ರಸ್ತುತ ಹೊಸಬೆಟ್ಟು ಮೊಗವೀರ ಸಂಘ ಶ್ರೀ ಸತ್ಯ ಜಾರಂದಾಯ ಧೂಮಾವತಿ ದೈವಸ್ಥಾನದ ಗುರಿಕಾರರಾಗಿರುವ ಗಂಗಾಧರ ಹೊಸಬೆಟ್ಟು ಅವರು ಕೊಲೆ ಯತ್ನ 2013ರಲ್ಲಿ ನಡೆದಿತ್ತು. ಈ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿರುವ ಅವರು ಸತತ 8 ತಿಂಗಳ ವಿಚಾರಣೆಯ ಬಳಿಕ ಆರೋಪಿಗಳಿಗೆ ಶಿಕ್ಷೆಯಾಗಿರುವುದು ಖುಷಿಯ ಸಂಗತಿ ಎಂದಿದ್ದಾರೆ. ಗಂಗಾಧರ ಪಾಂಗಾಳ ಕೊಲೆ ನಡೆದಾಗ ಆರೋಪಿಗಳ ಪತ್ತೆ ಮತ್ತು ಬಂಧನಕ್ಕೆ ಒತ್ತಾಯಿಸಿ ದೊಡ್ಡ ಮಟ್ಟದ ಹೋರಾಟ ನಡೆದಿತ್ತು. ಜಾರಂದಾಯ ದೈವಕ್ಕೆ ದೂರು ನೀಡಿದಾಗ ದೈವವು 4 ಆರೋಪಿಗಳನ್ನು ತೋರಿಸಿಕೊಟ್ಟಿತ್ತು. ಅದರಂತೆ ಇದೀಗ 4ರಿಗೆ ಶಿಕ್ಷೆಯಾಗಿದೆ ಎಂದು ಗಂಗಾಧರ ಹೊಸಬೆಟ್ಟು ತಿಳಿಸಿದ್ದಾರೆ. ಮೇ 14ರಂದು ಗಂಗಾಧರ್ ಪಾಂಗಲ್ರವರ ಹತ್ಯೆ ನಡೆಯಿತು. ಅಂದು ಗಂಗಾಧರ್ ಪಾಂಗಲ್ರವರು ಮೂಳೂರಿನಲ್ಲಿ ಒಂದು ಕುಟುಂಬದ ದೈವದ ನೇಮೋತ್ಸವದ ಬಗ್ಗೆ ರಾತ್ರಿ 1 ಗಂಟೆ ಸುಮಾರು 12:30-1 ಗಂಟೆ ಹೊತ್ತಿಗೆ ಅಲ್ಲಿಂದ ಹಿಂದೆ ಬರುವಾಗ ವಿಶ್ವಸಾಗರದ ಹತ್ತಿರ ನಿಲ್ಲಿಸಿದಂಥ ಸ್ಕೂಟರ್ನಲ್ಲಿ ಮೀನಕಲ್ಲಿಯ ರಸ್ತೆಯಲ್ಲಿ ಹೋಗುತ್ತಿರುವಾಗ ಆರೋಪಿ ಕೊಲೆಗಾರರಾದ ಭಾಸ್ಕರ್ ಬೈಕಂಪಾಡಿ, ಸತೀಶ್ ಬೈಕಂಪಾಡಿ, ಹರೀಶ್ ಬೈಕಂಪಾಡಿ ಹಾಗೂ ಪುಷ್ಪರಾಜ್ ಈ 4 ಅವರನ್ನು ಮೂಳೂರಿನಿಂದ ಬೆನ್ನು ಹತ್ತಿಕೊಂಡು ಬಂದು ಮೀನಕಲ್ಯದಲ್ಲಿ ಬರುವಾಗ ಅವರ ಪಂಜುರ್ಲಿ ದೇವಸ್ಥಾನದ ಎದುರುಗಡೆ ರಸ್ತೆಯಲ್ಲಿ ಅವರಿಗೆ ಡಿಕ್ಕಿ ಹೊಡೆದು ಆನಂತರ ಅವರು ರಸ್ತೆಗೆ ಬಿದ್ದ ನಂತರ ಪುನಃ ಅದರಲ್ಲಿ ಹರೀಶ್ ಬೈಕಂಪಾಡಿ ಅವನು ದೊಣ್ಣೆಯಿಂದ ಅವರ ತಲೆಗೆ ಹೊಡೆದು ಅವರನ್ನು ಸಾಯಿಸಿ ಅವರು ಸತ್ತರೆಂದು ನಿರ್ಧಾರವಾದ ಮೇಲೆ ಅವರು ತಮ್ಮ ಬೊಲೆರೋ ಗಾಡಿಯಲ್ಲಿ ಬೀಚ್ ರಸ್ತೆಯಲ್ಲಿ ಹೋಗುವಾಗ ಬೀಚ್ ರಸ್ತೆಯಲ್ಲಿದ್ದ CC ಕ್ಯಾಮ್ರಾದಲ್ಲಿ ಅದರ ಫೂಟೇಜ್ ಬಂದಿದೆ. ನಂತರ ಹತ್ತಾವರದ ಗ್ಯಾರೇಜ್ನಲ್ಲಿ ಆ ಗಾಡಿಯನ್ನು ಸುಳ್ಳು ಹೇಳಿ ಅದನ್ನು ದುರಸ್ತಿ ಮಾಡಲಿರ್ತಾರೆ. ಅವರು ಕೂಡ ಬಂದು ಉತ್ತಮ ರೀತಿಯಲ್ಲಿ ಅವರ ಸಾಕ್ಷ್ಯವನ್ನು ಕೋರ್ಟ್ನಲ್ಲಿ ನೀಡಿದ್ದಾರೆ. ಈ ಎಲ್ಲ ಸಾಕ್ಷ್ಯಗಳು 12 ವರ್ಷದಿಂದ ಸುಮಾರು 8 ತಿಂಗಳ ಕಾಲ ಸತೀಶ್ ಬೈಕಂಪಾಡಿ ಮತ್ತು ಭಾಸ್ಕರ್ ಬೈಕಂಪಾಡಿ ತಲೆಮರೆಸಿಕೊಂಡಿದ್ದರು. ಆನಂತರ ಪಾಂಗಲ್ರವರ ಕೇಸಲ್ಲಿ ಅವರನ್ನು ಅರೆಸ್ಟ್ ಮಾಡಿ ಪಣಂಬೂರು ಠಾಣೆಗೆ ತರುವಾಗ ಅಲ್ಲಿ ಅವರು ಆ್ಯಂಟಿಸಿಪೇಟರ್ ಬೇಲ್ ಹಿಡ್ಕೊಂಡು ಬಂದಿದ್ದಾರೆ. ಆ್ಯಂಟಿಸಿಪೇಟರ್ ಬೇಲ್ ಹಿಡ್ಕೊಂಡು ಬಂದು ಅಲ್ಲಿ ಸರೆಂಡರ್ ಆದಾಗ ಆಗಿನ ಮಾನ್ಯ ಕಮಿಷನರಾದ ಹಿತೇಂದ್ರರವರ ನಿರ್ದೇಶನದ ಮೂಲಕ ಸುರತ್ಕಲ್ ಠಾಣೆಯಲ್ಲಿ ನನ್ನನ್ನು 2013ರಲ್ಲಿ ಕೊಲೆ ಮಾಡಲು ಯತ್ನ ನಡೆಸಿದರು. ಆ ಕೊಲೆ ಕೇಸಿನಲ್ಲಿ ಪಣಂಬೂರು ಠಾಣೆಯಿಂದ ಅವರನ್ನು ಸುರತ್ಕಲ್ ಠಾಣೆಗೆ ಕರ್ಕೊಂಡು ಹೋಗಲಾಯಿತು. ಆನಂತರ ಗಂಗಾಧರ್ ಪಾಂಗಲ್ರವರ ಕೇಸಲ್ಲಿ ಹೈಕೋರ್ಟಿಂದ ಬೇಲ್ ತಂದು ವ್ಯಾಜ್ಯ ನಡೆಯದಂತೆ ತಡೆ ನೀಡಿದ್ದರು. ತಡೆ ನೀಡಿದ ನಂತರ ಇತ್ತೀಚೆಗೆ 2025ರ ಸುಮಾರು ಸೆಪ್ಟೆಂಬರ್ ತಿಂಗಳಲ್ಲಿ ಈ ನ್ಯಾಯವು ಪ್ರಿನ್ಸಿಪಾಲ್ ಸೆಷನ್ಸ್ ಜಡ್ಜ್ ಮೂಲಕ ಕೋರ್ಟಿಗೆ ಬಂತು. ಅಲ್ಲಿ ಮಾನ್ಯ ಶ್ರೀಮತಿ ಜ್ಯೋತಿ ಪ್ರಮೋದ ನಾಯಕ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇವರು ಈ ನ್ಯಾಯದ ಬಗ್ಗೆ ವಾದ ಮಂಡನೆ ಮಾಡಿದರು. ವಾದ ಮಂಡನೆ ಮಾಡಿ ಸುಮಾರು 8 ತಿಂಗಳ ಕಾಲ ವಾದ ವಿವಾದ ನಡೆದು ನಂತರ ಸಾಕ್ಷಿಗಳ ವಿಚಾರಣೆ ನಡೆದು ಕೊಲೆಗಾರರು ಸತೀಶ್ ಬೈಕಂಪಾಡಿ, ಹರೀಶ್ ಬೈಕಂಪಾಡಿ ಮತ್ತು ಭಾಸ್ಕರ್ ಬೈಕಂಪಾಡಿ ಮತ್ತು ಪುಷ್ಪರಾಜ್ ಎಂದು ಸಾಬೀತಾಗಿ
ನ್ಯಾಯಾಲಯದಲ್ಲಿ ದಿನಾಂಕ 21/7/2026 ಅವರನ್ನು ನ್ಯಾಯಾಂಗ ಕಸ್ಟಡಿಗೆ ನೀಡಿದರು. ನಂತರ 23ಕ್ಕೆ ಅದರ ವರ್ಡಿಕ್ಟ್ಸ್ ಅಂದರೆ ಏನು ಪನಿಷ್ಮೆಂಟ್ ಅಂತ ಆಗಬೇಕಿತ್ತು, ಆದರೆ 23 ತಾರೀಕಿನಂದು ಕೂಡ ಕೇಸನ್ನು 27 ತಾರೀಕಿಗೆ ನಿನ್ನೆಯ ದಿನಕ್ಕೆ ಮುಂದೂಡಿದ್ದರು. ನಿನ್ನೆಯ ದಿನಾಂಕ ಮಾನ್ಯ ನ್ಯಾಯಾಧೀಶರು ಆ ಬಗ್ಗೆ 4 ಜನರಿಗೂ, ಸತೀಶ್ ಬೈಕಂಪಾಡಿ, ಹರೀಶ್ ಬೈಕಂಪಾಡಿ, ಭಾಸ್ಕರ್ ಬೈಕಂಪಾಡಿ ಮತ್ತು ಪುಷ್ಪರಾಜ್, ಈ 4ವರಿಗೂ ಕೂಡ ಜೀವಾವಧಿ ಶಿಕ್ಷೆಯನ್ನು ನೀಡಿದ್ದಾರೆ. ಅಲ್ಲದೆ ಈ ಕೃತ್ಯಕ್ಕೆ ಉಪಯೋಗಿಸಿದ 3 ವಾಹನಗಳನ್ನು ಕೂಡ ನ್ಯಾಯಾಲಯಕ್ಕೆ ತಂದು ಹಾಜರುಪಡಿಸುವರೆ ಆದೇಶ ನೀಡಿದ್ದಾರೆ. ಬೇರೆ ಬೇರೆ ಸಾಕ್ಷ್ಯನಾಶ, ಕೊಲೆ ಯತ್ನ, ಕೊಲೆ ಈ ಎಲ್ಲ ವ್ಯಾಜ್ಯಗಳಲ್ಲಿ ಅವರನ್ನು ತಪ್ಪಿತಸ್ಥರೆಂದು ಸಾಬೀತುಪಡಿಸಿ ಮಂಗಳೂರು ಜೈಲಿಗೆ ಅವರನ್ನು ಕೊಂಡೋಗಿದ್ದಾರೆ. ನನ್ನ ಕೊಲೆ ಯತ್ನ ಕೂಡ ಅದೇ ಬೊಲೆರೋ ಗಾಡಿಯಲ್ಲಿ ನಾನು ಸುಮಾರು 10 ಗಂಟೆ ಹೊತ್ತಿಗೆ ಆಫೀಸಿಂದ ಬರುವಾಗ ಕೋರ್ತಬ್ಬು ದೇವಸ್ಥಾನದ ಹಿಂದುಗಡೆಯಲ್ಲಿ ಬೊಲೆರೋ ಗಾಡಿಯನ್ನು ನಾನು ಬರುತ್ತಿದ್ದ ಬೈಕಿಗೆ ಅಪಘಾತ ಮಾಡಿ ಬೈಕ್ ಸವಾರ ಯಾರಿದ್ದ ಬಸವರಾಜ್ ಅಂತ, ಅವರು ಮರುದಿವಸ ಹಾಸ್ಪಿಟಲಲ್ಲಿ ಅವರು ದಾರಿಯಲ್ಲಿ ಕರ್ಕೊಂಡು ಹೋಗುವಾಗಲೇ ಮೃತಪಟ್ಟಿದ್ದಾರೆ. ನನ್ನನ್ನು ಎಜೆ ಆಸ್ಪತ್ರೆಗೆ ಕರ್ಕೊಂಡು ಹೋದರು. ನಾನು ಬದುಕಿಳಿದಿದ್ದೇನೆ. ಕೊಲೆಯಾದ ಗಂಗಾಧರ ಪಾಂಗಾಳ ಅವರಿಗೆ ನಮಿತಾ, ನಯನ, ನವರತ್ನ, ಪೂರ್ಣಿಮಾ ಮತ್ತು ವಿಜಯಲಕ್ಷ್ಮಿ ಎಂಬ 5 ಹೆಣ್ಮಕ್ಳು. ಪುತ್ರಿ ನಮಿತಾ ಅವರು ಮಾತನಾಡಿ, ನಮ್ಮ ತಾಯಿ ಈ ಘಟನೆಯಿಂದ ಖಿನ್ನತೆಗೆ ಒಳಗಾಗಿಯೇ 2017ರಲ್ಲಿ ಮೃತಪಟ್ಟಿದ್ದರು. ನಮಗೆ ನ್ಯಾಯ ಸಿಗುವ ವಿಶ್ವಾಸವಿತ್ತು. ಇದೀಗ ಆರೋಪಿಗಳಿಗೆ ಶಿಕ್ಷೆಯಾಗಿದ್ದು ಇದು ನಮ್ಮ ಮತ್ತು ಮೊಗವೀರ ಸಂಘಟನೆಯ ಹೋರಾಟಕ್ಕೆ ಸಂದ ಜಯ ಎಂದರು. ಆ ವ್ಯವಹಾರ ಮಲ್ತದಿನ ಪ್ರೂಫ್ ಐನೆಕ್ಕವರ ಸತೀಶ್ ಬೈಕಂಪಾಡಿನ ಅಮಾನತು ದಿಯರ್, ಭಾಸ್ಕರ್ ಬೈಕಂಪಾಡಿನ ಸತೀಶ್ ಬೈಕಂಪಾಡಿನ ಅಮಾನತು ದಿಯರ್, ಸದಸ್ಯತನೋಟು ಅಮಾನತು ದಿಯರ್. ಆ ಅಮಾನತು ದಿವರೆ ಗಂಗಾಧರ್ ಪಾಂಗಾಳೆ ಕಾರಣದ ಎಪ್ಪಂಡ ಅಪೊರ್ತುಡು ಮೊಗವೀರ ಮಹಾಸಭಾದ ಪ್ರೆಸಿಡೆಂಟ್ ಆದಿತ್ಯರಪ್ಪ ಅಂಚಾದುಪ್ಪನಗ ಅಪ್ಪನೇ ಕಾರಣ ಪಂದು ಐಕ್ ಕಾರಣಕರ್ತೆ ಪಂದು ಅಕಲು ಅಪ್ಪನ ಮಿತೀತ್ ಪಗೆ ಸಾಧಿಸಾಯರು ಅಪ್ಪನ ಕೆರ್ದು ಬಾಡಿಯರು. ಐಟ್ ಬಕ ಊರ್ದಕಲು ಎಂಗನ ಕೇಸನ್ನು ದೆತೊಂಡೇರು. ಹೋರಾಟ ಶುರುವಾಂಡು ಪ್ರತಿಯೊಂಜಿ ಹಿಯರಿಂಗ್ಲ ಎಂಕಲು ಪೋಂದಿತ್ತ 16 ವರ್ಷಡು ಪ್ರತಿಯೊಂಜಿ ಹಿಯರಿಂಗ್ಲ ಎಂಕಲ ಇನ್ನು ಪೊಂಜೋಕುಲ್ಲ ಗೋರ್ಟದ ಬಾಕಿಲ್ಡು ಓದುಕುಲ್ಲು ಅಂತ ಎಂಕಲು ಕಾಂಡೆ ಪೋಂಡವರವರ ಮಧ್ಯಾಹ್ನ ಬರುವಂಥವರವರ ಕಾಂಡೆ ಹಿಡ್ದು ಬಯ್ಯ ಮುಟ್ಟ ಕುಲ್ಲು ಅಂತ ಕೋರ್ಟುಡು. ಐದು ಪಕ್ಕ ಈ ಕ್ರಮೇಣ ಆ ಕೇಸನ್ನು ಹೈಕೋರ್ಟು ಪಾಡ್ದು ಅಲ್ಪ ತಡೆ ಸ್ಟೇ ಕಂತಿನೇಟೆಡ್ ಪಕ್ಕ ಎಂಕಲ್ ಪೋತುಜ ಸುಮಾರು ವರ್ಷ. 5 ಪಕ್ಕ ಡಿಸೆಂಬರ್ 24 ತಾರೀಕಿಗೆ ಐಟು ಎಂಕಲ್ನ ಮೊಗವೀರ ಮಹಾಸಭೆ ತಕ್ಕಲು ಹೈಕೋರ್ಟ್ ಹೋದು ಪ್ರಯತ್ನ ಮಲ್ತ ಅಕನ ಪ್ರಯತ್ನದ ಫಲೊಟ್ಟು ಹೈಕೋರ್ಟ್ದು ಕೇಸ್ ಡಿಸ್ಮಿಸ್ ಆದ ತೀರ್ತು ಬರ್ತದೆ. ಐಟು ಪಕ್ಕ ಈ ಕೋರ್ಟ್ ಹೋದು ಎಂಕಲ್ ಮೊಗವೀರ ಮಹಾಸಭೆ ಕಾರ್ಯಕರ್ತೆರ್ಲ ಎಂಕಲ್ಲ ಪೋದು ಅವಳು ಪೂರಾವೇನು ವಿಚಾರ ಮಲ್ತೆ ಎಂಕನ ಲಾಯರ್ಡ ಪಬ್ಲಿಕ್ ಪ್ರಾಸಿಕ್ಯೂಟರ್ಡ ವಿಚಾರ ಮಲ್ತದ ಅದೇ ಎಂಚಿನ ಆರ್ಪಂಡೇರು ಮಾರ್ಚ್ 24 ಮಾರ್ಚ್ ಬೊಕ್ಕ ಕೇಸ್ ತೆತ್ತೊಂಡು ಬಂದು ಅದು ಬೊಕ್ಕ 25 ಜೂನಿಗೂ ಕೇಸ್ ಸ್ಟಾರ್ಟ್ ಆಂಡು ಎವಿಡೆನ್ಸ್ ಸ್ಟಾರ್ಟ್ ಆಂಡು ಒಂಜೊಂಜಿ ಎವಿಡೆನ್ಸ್ ಮಲ್ಪನ ಕಾಂಡೆ ಪೋದು ಬಯ್ಯ ಮುಟ್ಟ ಕುಲ್ದು ಇಲ್ಲಾಗ ಕತ್ತಲೆ ಒಂದಿತ್ತೇನೆ ಎಂಕಲ್ ಬಂದಾಗ ಆಯ್ತಾ ಪಿರವಡು ಬುರ್ದು ಎಂಗನ ಒಂಜಿ ಟೋಟಲ್ ಎಂಗನ ಒಂಜಿ ಎಂಕನ ಲೈನ್ ಜೋಕುಲ್ನಲ್ಲ ಬಕ್ಕ ಎಂಗನ ಸಂಘಟನೆದ ಮೊಗವೀರ ಸಂಘಟನೆದ ಒಂಜಿ ಹೋರಾಟೋಡು ಉಂದು ಎಂಕಲಿಗಿನಿಗೆ ನ್ಯಾಯ ತಿಕ್ಕ. ಇನ್ನು ಬೈಕಂಪಾಡಿ ಮೊಗವೀರ ಮಹಾಸಭಾ ಕೂಡ ಆರೋಪಿಗಳಿಗೆ ಶಿಕ್ಷೆಯಾದ ಬಗ್ಗೆ ತೃಪ್ತಿ ವ್ಯಕ್ತಪಡಿಸಿದೆ. ಉಪ್ಪು ತಿಂದವರು ನೀರು ಕುಡಿಯಲೇಬೇಕು, ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸಲೇಬೇಕು ಎಂಬ ಮಾತಿನಂತೆ ಈಗ ಆರೋಪಿಗಳಿಗೆ ಶಿಕ್ಷೆಯಾಗಿದೆ. ನಮಗೆ ನ್ಯಾಯ ಸಿಕ್ಕಿದೆ ಎಂದು ಬೈಕಂಪಾಡಿ ಮೊಗವೀರ ಮಹಾಸಭಾ ಇದರ ಮಾಜಿ ಅಧ್ಯಕ್ಷ ವಸಂತ್ ಅಮೀನ್ ತಿಳಿಸಿದ್ದಾರೆ. ಉಪ್ಪು ತಿಂದವನು ನೀರು ಕುಡಿಯಲೇಬೇಕು, ತಪ್ಪು ಮಾಡಿದವನು ಶಿಕ್ಷೆ ಅನುಭವಿಸಲೇಬೇಕು ಅನ್ನುವಂಥ ಒಂದು ನಾಣ್ಣುಡಿ ಪ್ರಕಾರ ಏನು ಇವಾಗ ತೀರ್ಪು ಸಿಕ್ಕಿದೆ, ಅದಕ್ಕೆ ಸರಿಸಮಾನವಾದ ಒಂದು ತೀರ್ಪು ಸಿಕ್ಕಿದೆ. ಇದರಲ್ಲಿ ಭಾಗವಹಿಸಿರುವಂಥ ನಮ್ಮ 14 ಪಟ್ಟಣ ಮೊಗವೀರ ಸಂಯುಕ್ತ ಸಭಾ ಹಾಗೆಯೇ 7 ಪಟ್ಟಣ ಮೊಗವೀರ ಸಂಯುಕ್ತ ಸಭಾ ನಮಗೆ ಸಂಪೂರ್ಣ ಸಹಕಾರವನ್ನು ಆ ಸಂದರ್ಭದಲ್ಲಿ 12 ವರ್ಷಗಳ ಹಿಂದೆ ಪ್ರತಿಭಟನೆ ಮುಖಾಂತರ ನೀಡಿದ್ದಾರೆ. ಈ ಕೊಲೆಗಡಕರನ್ನು ಹಿಡಿದು ಅದಕ್ಕೆ ಶಿಕ್ಷೆಗೆ ಒಳಪಡಿಸುವಂಥ ದೃಷ್ಟಿಯಿಂದ ಇವಾಗ ಅದಕ್ಕೆ ನ್ಯಾಯ ಸಿಕ್ಕಿದೆ. ಅದಕ್ಕಾಗಿ ನಾನು ವೈಯಕ್ತಿಕವಾಗಿ ಕೂಡ ನಾನು ಅವರಿಗೆ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಇಚ್ಛೆಪಡ್ತೇನೆ. ಅಲ್ಲದೆ ನಮಗೆ ಈ ಒಂದು ನ್ಯಾಯದಲ್ಲಿ ಕೇಸ್ನಲ್ಲಿ ಸರ್ಕಾರಿ ಅಭಿಯೋಜಕರಾದಂಥ ಜ್ಯೋತಿ ಪ್ರಮೋದ್ ನಾಯಕ್ ಮೇಡಮ್ರವರು ನಿಜವಾಗಿಯೂ ಅವರು ನಮಗೆ ಸಿಕ್ಕಿರುವುದು ನಮ್ಮ
ದೇವರ ಪುಣ್ಯ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೇನೆ.